ಮಂಗಳೂರಿನ ಅಂತರ್ಜಲವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ನಗರದ 20ಕ್ಕೂ ಅಧಿಕ ಕೆರೆಗಳ ಅಭಿವೃದ್ಧಿಯನ್ನು ಇದುವರೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ಮಾರ್ಟ್ ಸಿಟಿ ಯೋಜನೆ ಹಾಗೂ ಮಂಗಳೂರು ನಗರ ಪಾಲಿಕೆ ವತಿಯಿಂದ ಮಾಡಲಾಗಿದೆ. ಇನ್ನೂ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದೀಗ ಕದ್ರಿಯಲ್ಲೂ ಒಂದು ಕೆರೆಯನ್ನು 2.5 ಕೋಟಿ ರೂಪಾಯಿ ಅನುದಾನದ ಮೂಲಕ ವಿಶೇಷ ವಿನ್ಯಾಸದಿಂದ ಕಂಗೊಳಿಸ್ತಾ ಇದೆ. ಎಲ್ಲಿ ಅಂತೀರಾ, ಬನ್ನಿ ವರದಿ ನೋಡಿ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇಂದು 10 ಹಲವು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ರವಿಶಂಕರ್ ಮಿಜಾರು ಅವರು ಮೂಡಾದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೆರೆಗಳನ್ನು ಪುನರ್ಜೀವನಗೊಳಿಸಲು ವಿಶೇಷವಾದ ಆಸಕ್ತಿಯನ್ನ ವಹಿಸಿ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಕದ್ರಿ ಕೈಬಟ್ಟಲು ಡಾಕ್ಟರ್ ಕಾಲನಿಯಲ್ಲಿನ ಕೆರೆಯೂ ಒಂದಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 33ನೇ ಕದ್ರಿ ದಕ್ಷಿಣ ವಾರ್ಡಿನ ಕದ್ರಿ ಕೈಬಟ್ಟಲು ಕೆರೆ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನ ಒದಗಿಸಿ ಕೆಲಸ ಮಾಡಲಾಗಿದೆ. ಶಾಸಕ ಡಿ ವೇದವಾಸ್ ಕಾಮತ್ ಹಾಗೂ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಾರ್ಗದರ್ಶನದಲ್ಲಿ ಇಂದು ಅತ್ಯಂತ ರಮಣೀಯ ಆಕರ್ಷಕ ಮಾದರಿಯ ಕೆರೆಯೊಂದು ರೂಪು ಪಡೆದಿದೆ. ಹಲವು ವರ್ಷಗಳಿಂದ ಕೆರೆಯನ್ನ ಅಭಿವೃದ್ಧಿಪಡಿಸುತ್ತೇವೆ ಎಂದು ಈ ಹಿಂದಿನ ಶಾಸಕರು ಹೇಳಿದ್ದರೂ ನನ್ನ ವಿಶೇಷ ಮುತುವರ್ಜಿಯಿಂದ ಅದನ್ನ ಅಭಿವೃದ್ಧಿಪಡಿಸುತ್ತೇನೆ ಎಂದು ಸ್ಥಳೀಯರಿಗೆ ಭರವಸೆಯನ್ನ ನೀಡಿದ್ದು ಇದೀಗ ಅದನ್ನ ಈಡೇರಿಸಿದ್ದೇನೆ. ಮುಂದಿನ ದಿನಗಳಲ್ಲಿ 10 ಹಲವು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎನ್ನುತ್ತಾರೆ ಸ್ಥಳೀಯ ಶಾಸಕರು. ಕದ್ರಿ ಕೈಬಟ್ಟಲು ಡಾಕ್ಟರ್ ಕಾಲೋನಿ ಪರಿಸರದಲ್ಲಿರುವಂಥ ಒಂದು ಕೆರೆಯನ್ನು ನಾನು ಶಾಸಕನಾಗುವ ಮುಂಚೆ ಅಲ್ಲಿ ಹೋದಾಗ, ಚುನಾವಣೆಯ ಮತಯಾಚನೆ ಸಂದರ್ಭದಲ್ಲಿ ಹೋದಾಗ ಅಲ್ಲಿಯ ಮತದಾರರು ಮತ್ತು ಡಾಕ್ಟರ್ಸ್ಗಳು ಎಲ್ಲರೂ ಆ ಕೆರೆಯನ್ನು ತೋರಿಸಿ ಹಲವಾರು ವರ್ಷಗಳಿಂದ ಈ ಕೆರೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳುವಂಥ ಆಡಳಿತಕ್ಕೆ ಬಂದಂಥ ಎಲ್ಲ ವ್ಯವಸ್ಥೆಗಳು ಹೇಳ್ತಾ ಇತ್ತು, ಜನಪ್ರತಿನಿಧಿಗಳು ಹೇಳ್ತಾ ಇದ್ದರು. ಆದರೂ ಯಾರೂ ಕೈಗೆತ್ತಿಕೊಳ್ಳಿಲ್ಲ. ನಿಮ್ಮ ನಿಲುವು ಏನು ಅಂತೇಳುವಂಥ ಪ್ರಶ್ನೆಯನ್ನು ಮಾಡಿದರು. ನಾನು ತಕ್ಷಣ ಅದನ್ನು ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅಭಿವೃದ್ಧಿ ಮಾಡಿಸುವಂಥ ಜವಾಬ್ದಾರಿಯನ್ನು ನಾನು ಮಾಡ್ತೀನಿ ಅಂತೇಳುವಂಥ ಮಾತನ್ನು ಹೇಳಿದ್ದೆ. ಇವತ್ತು ನಾನು ಶಾಸಕನಾಗಿ ಆಯ್ಕೆಯಾದ ಬಂದ ನಂತರ ಅದಕ್ಕೂ ಕೂಡ ನಮ್ಮ ಸರ್ಕಾರ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ, ಅದೇ ರೀತಿ ಹಿಂದೆ ಯಡಿಯೂರಪ್ಪರಾಗಿ ಮುಖ್ಯಮಂತ್ರಿಯಾಗಿ ಬಂದ ನಂತರ ಆ ಭಾಗದ ನಮ್ಮ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರಾದ ಮನೋಹರ್ ಶೆಟ್ಟಿಯವರು ಈ ಕೆರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿಕೊಂಡರು. ಇದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ 5-6 ಸಭೆಗಳನ್ನು ಮಾಡಿ ಪ್ರಾರಂಭದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಮೂಡದ ಮುಖಾಂತರ ಆ ಕೆರೆಗೆ ಜೋಡಿಸುವಂಥ ಕೆಲಸ ಕಾರ್ಯಗಳು ಮಾಡಿದರೆ, ಅದರಲ್ಲಿ ಸರಿಸುಮಾರು 1,500 ಲೋಡ್ಗಿಂತ ಹೆಚ್ಚಿನ ಹೂಳೆತ್ತುವ ಕಾರ್ಯದಲ್ಲಿ ನಮಗೆ ಸಂಪೂರ್ಣವಾಗಿ ನಮ್ಮ ಇಂಜಿನಿಯರ್ಗಳಿಗೆ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಬಂತು. ಆ ಹಣ ಸಾಕಾಗಲಿಕ್ಕಿಲ್ಲ ಅಂತ ಹೇಳೋದು ದೃಷ್ಟಿಯಲ್ಲಿ ಪುನರಪಿ 1.5 ಕೋಟಿ ರೂಪಾಯಿಯನ್ನು ಕೊಟ್ಟು ಒಟ್ಟು 2.5 ಕೋಟಿ ರೂಪಾಯಿಯಲ್ಲಿ ಆ ಕೆರೆಯನ್ನು ಭಾಳ ಯಶಸ್ವಿಯಾಗಿ ಅಭಿವೃದ್ಧಿ ಮಾಡಿದ್ದೇವೆ. ಈ ಕೆರೆಯನ್ನ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಸ್ಥಳೀಯರ ನೆರವಿನಿಂದ ಅಲ್ಲಿನ ಕ್ರೈಸ್ತ ಸಮುದಾಯದ ಕುಟುಂಬಿಕರ ಸಹಕಾರದಿಂದ ಇದನ್ನ ಮಾಡಲಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಈ ಕೆರೆಯನ್ನ ಅಭಿವೃದ್ಧಿಪಡಿಸಲಾಗಿದೆ ಎನ್ನುತ್ತಾರೆ ಕಾರ್ಪೊರೇಟರ್. ಕೆರೆಯ 2 ಭಾಗದಲ್ಲಿ 12 ಅಡಿ ಆಳದಲ್ಲಿ ನೀರು ಶೇಖರಣೆಯಾಗುವಂತೆ ಮಾಡಲಾಗಿದ್ದು, ನಡುವೆ ವಿಶೇಷ ಟನೆಲ್ ಮೂಲಕ ಹೂಳು ನಿಲ್ಲದಂತೆ ನೀರು ಶೇಖರಣೆಯಾಗುವ ವ್ಯವಸ್ಥೆ ಮಾಡಲಾಗಿದೆ ಎನ್ನುತ್ತಾರೆ ಅವರು. ಮುಂದಿನ ದಿನಗಳಲ್ಲಿ ಈ ಕೆರೆಗೆ ಇನ್ನೂ ಹೂಳೆತ್ತುವ ಕಾರ್ಯ ನಮಗೆ ಸಿಗಬಾರ್ದು ಅಂತ ಹೇಳಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಆ ಮಳೆ ನೀರು ಬರುವಂತಹ ಮೇಲ್ಗಡೆಯಿಂದ ಬರುವಂತಹ ನೀರನ್ನು ಟನೆಲ್ ಮುಖಾಂತರ ಅಲ್ಲಿಯೇ ಒಂದು ಚಿಕ್ಕ ಬಾವಿ ಥರ ಮಾಡಿ, ಆ ಬಾವಿಗೆ ಏನಿದ್ರು ಕೆಸರು ಬಿದ್ದು ಹೂಳು ಬಿದ್ದು ಅಲ್ಲಿಂದಲೇ ಮ್ಯಾನ್ಯುವಲ್ ಆಗಿ ಅದನ್ನು ಎತ್ತಿ ಮುಂದಿನ ದಿನಗಳಲ್ಲಿ ಕೊಂಡೋಗುವಂತಹ ಸಂಪೂರ್ಣ ಇನ್ನು ಮುಂದಕ್ಕೆ ಮೇಂಟೆನೆನ್ಸ್ ಬರದ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಇದಕ್ಕೆ ಬೇಕಾದಂಥ ಹೆಚ್ಚಿನ ಅನುದಾನಗಳನ್ನು ಮಾನ್ಯ ಶಾಸಕರು ಒದಗಿಸಿಕೊಟ್ಟಿದ್ದಾರೆ. ಆದುದರಿಂದ ಅದೇ ರೀತಿ ಮೇಲ್ಗಡೆ ಇರುವಂತಹ ಜೋಗಿಮಠ ಕೆರೆ ಅದಕ್ಕೂ 50 ಲಕ್ಷ ರೂಪಾಯಿಯಲ್ಲಿ ಈಗಾಗಲೇ ಅದರ ಕೆಲಸ ಕಾರ್ಯ ಮುಗಿದಿದೆ.
ಇನ್ನು ಸ್ಥಳೀಯರು ಹೇಳುವ ಪ್ರಕಾರ ಇದು ಯೋಗೀಶ್ವರ ಮಠದ ಕದ್ರಿ ದೇವಸ್ಥಾನಕ್ಕೆ ಪೂರ್ವ ಭಾಗದ ಚಿಲಿಂಬಿ ಭಾಗದಲ್ಲಿ 24 ಗಂಟೆ ನೀರು ಹರಿಯುವ ಜಾಗ ಇದ್ದು ಅದನ್ನ ಅಭಿವೃದ್ಧಿಪಡಿಸಲಾಗಿರುವುದು ಸಂತಸದ ವಿಷಯವಾಗಿದೆ. ಈ ನೀರನ್ನ ಕೃಷಿ ಚಟುವಟಿಕೆಗಳಿಗೂ ಸದ್ಬಳಕೆ ಮಾಡಬೇಕಾಗಿದೆ ಎನ್ನುತ್ತಾರೆ. ಶ್ರೀ ಯೋಗೀಶ್ವರ ಮಠದ ಪಶ್ಚಿಮ ಭಾಗದಲ್ಲಿ ಕದ್ರಿ ದೇವಸ್ಥಾನ ಜೊತೆಗೆ ಬೇಕಾದಷ್ಟು ನೀರಿನ ಸೌಲಭ್ಯವಿದೆ. ಅದೇ ರೀತಿಯಲ್ಲಿ ಈ ಯೋಗೀಶ್ವರ ಮಠದ ಪೂರ್ವ ಭಾಗದಲ್ಲಿ ಚಿಲಿಂಬಿ ಅಂತ ಒಂದು ಜಾಗ ಇದೆ. ಆ ಚಿಲಿಂಬಿ ಎಂಬ ಭಾಗದಲ್ಲಿ ನಿರಂತರವಾಗಿ 24 ಗಂಟೆಯೂ ನೀರು ಹರಿಯುವಂತಹ ಒಂದು ಜಾಗ ಇದೆ. ಅದರ ಪಕ್ಕದಲ್ಲೇ ಒಂದು ಕೆರೆ ಇದೆ. ಇತ್ತೀಚೆಗೆ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಮೂಡಾದಿಂದ ಒಟ್ಟಿಗೆ ಸೇರಿಕೊಂಡು ಜಂಟಿಯಾಗಿ ಇವರು ಈ ಕೆರೆಯನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಇಲ್ಲಿ ಕೂಡ ಬೇಕಾದಷ್ಟು ನೀರಾವರಿಯ ರಿಸೋರ್ಸ್ಗಳು ತುಂಬ ಇದೆ. ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ಕೆರೆಯ ನೀರನ್ನು ಇತರ ಕೃಷಿಗಾಗಲಿ ಇನ್ನು ಕುಡಿಯುವುದಕ್ಕಾಗಲಿ ಅದನ್ನು ಉಪಯೋಗಿಸುವಂತಹ ಒಂದು ವಿಶೇಷವಾದ ಕರ್ತವ್ಯವನ್ನು ಮಂಗಳೂರು ಮಹಾನಗರ ಪಾಲಿಕೆಯು ಮಾಡ್ತಾ ಇದೆ. ಈ ಹಿಂದೆ ಕೃಷಿ ಭೂಮಿಗೂ ಹಾಗೂ ಇತರ ತೋಟಗಾರಿಕೆಗೂ ಇದನ್ನು ಉಪಯೋಗ ಮಾಡ್ತಿದ್ದರು. ಪ್ರಸ್ತುತ ಇದನ್ನು ಅಭಿವೃದ್ಧಿಪಡಿಸಿದ ಕಾರಣದಿಂದಾಗಿ ಇದಕ್ಕೆ ಕುಡಿಯುವ ಮಹತ್ವವನ್ನು ಜಾಸ್ತಿ ಕೊಟ್ಟು ನಗರದ ಹಾಗೂ ಪರಿಸರದ ನೀರಿನ ಬವಣೆಯನ್ನು ನೀಗಿಸಲಿಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಕದ್ರಿಯಲ್ಲಿನ ನೀರ ಸೆಲೆಯ ಕೆರೆಯೊಂದು ಸುಂದರವಾಗಿ ನವೀಕರಣಗೊಂಡಿರುವ ಜೊತೆಗೆ ಇದರ ನೀರನ್ನ ಸದ್ಬಳಕೆ ಮಾಡುವ ಮೂಲಕ ಕೃಷಿ ಚಟುವಟಿಕೆಗಳಿಗೂ ನೀರು ಹರಿಸುವ ಮೂಲಕ ಸದ್ಬಳಕೆಯನ್ನ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಗಣೇಶ್ ಪೂಜಾರಿ ಜೊತೆ ಚಂದ್ರಶೇಖರ್ ಅರಿಬೈಲು, ನಮ್ಮ ಕುಡ್ಲ 24/7.